ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೃಷಿ ಇಲಾಖೆಗಳಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಮೊದಲಾದ ಉಪಕರಣಗಳಿಗಾಗಿ ದಿನನಿತ್ಯ ರೈತರನ್ನು ಅಲದಾಡಿಸುತ್ತಿದ್ದು, ಸಂಬಂಧಪಟ್ಟ ರೇಷ್ಮೆ ಇಲಾಖೆಯ ಅಧಿಕಾರಿ ಸರ್ವೇಶ್ ಬಾವಿಕಟ್ಟಿಯವರನ್ನು ವಿಚಾರಿಸಿದಾಗ ಈ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿದಿನ ಈ ಕೃಷಿ ಇಲಾಖೆಯಲ್ಲಿ ಒಂದು ಸ್ಪ್ರಿಂಕ್ಲರ್ ತಗೊಳ್ಳೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಸಂಬಂಧಪಟ್ಟ ರೇಷ್ಮೆ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ NOCಗೋಸ್ಕರ ರೈತರು ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಹೋಗ್ತಾಯಿದ್ದಾರೆ. ಒಂದೊಂದು ದಿನ ನೀವು ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಏನಾಗಲಿ ನೀವು ಔಟ್ಸೈಡ್ ಹೋಗಿರ್ತೀರ, ಹೊರಗಡೆ ಹೋಗಿರ್ತೀರ. ಆ ಸಂದರ್ಭದಲ್ಲಿ ರೈತರು ಬಂದು ಇಲ್ಲಿ ದಿನನಿತ್ಯ ಕಾಯ್ತಾ ಇರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಹೇಳ್ಬೇಕಂತಂದರೆ, ನಾವು ಸಾಮಾನ್ಯವಾಗಿ ಯಾರೇ ರೈತರು ಬಂದರೂ ಕೂಡ ನಾವು ಅವ್ರನ್ನೇ ಯಾವ ಅನಾವಶ್ಯಕವಾಗಿ ಕಾಯ್ಸಕ್ಕೆ ಹೋಗೋದಲ್ಲ. ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್ವೇಶ್ ಬಾವಿಕಟ್ಟೆ ಅಂತೇಳಿ. ಮೊದಲನೇದಾಗಿ ಏನಂತಂದರೆ, ಯಾರೇ ರೈತರು ಬಂದರೂ ನಾವು ಅವ್ರಿಗೆ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತೀವಿ. ಈಗ ಕೃಷಿ ಇಲಾಖೆಯಿಂದ ನಮ್ಮ ಇಲಾಖೆಗೆ ಇದಕ್ಕೆ ಈ ಸ್ಪ್ರಿಂಕ್ಲರ್ ಸೆಟ್ಗೆ NOCಗೆ ಕಳಿಸ್ಕೊಡ್ತಾರೆ. ಆದರೆ ನಾವು ಏನು ಹೇಳ್ತೇವೆ ಅಂತ ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ರೈತರು ನಮ್ಮ ಕಚೇರಿಗೆ ತಿರುಗಾಡೋದು ಬೇಡ. ಆದಷ್ಟು ಅಲ್ಲೇ ಕೃಷಿ ಇಲಾಖೆಯಲ್ಲಿ ಇದು ಮಾಡ್ಕೊಳ್ಳಿ. ಯಾಕಂದರೆ ಸ್ಪ್ರಿಂಕ್ಲರ್ ಸೆಟ್ ನಮ್ಮ ಇಲಾಖೆಯಿಂದ ಕೊಡೋದಲ್ಲ, ಅರ್ಥ ಆಯ್ತಾ? ಹಿಂಗಾಗಿ ನಾವು NOC ಕೊಡೋ ಅವಶ್ಯಕತೆ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಏನಂದ್ರೆ ಅವ್ರಿಗೆ ಕೃಷಿ ಇಲಾಖೆ ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ ಇದರಲ್ಲಿ ಸಂಬಂಧವಾಗಿ. ನಮಗೆ ನಮ್ಮಲ್ಲಿ ಏನು ಕಳ್ಸಕ್ಕೆ ಹೋಗ್ಬೇಡ್ರಿ ಅವ್ರನ್ನ, ನಿಮ್ಮಲ್ಲಿ ಇದೆ. ನಾವು ಕೃಷಿ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ ಕೊಡೋದಲ್ಲ. ಅದರಿಂದ ನೀವು ಸುಮ್ಮನೆ ಅನಾವಶ್ಯಕವಾಗಿ ಅವ್ರನ್ನ ತಿರುಗಾಡಿಸ್ಬೇಡ್ರಿ ರೈತರನ್ನ. ತಮ್ಮ ಇಲಾಖೆಯಿಂದ ನಾವು ಅಲ್ಲೇ ಇದಕ್ಕೋಸ್ಕರ ಕಳ್ಸಕ್ಕೆ ಹೋಗ್ಬೇಡ್ರಿ. ಅವ್ರ ಸಮಯ ವೇಸ್ಟ್ ಆಗುತ್ತೆ. ಆಮೇಲೆ ನಮ್ಮ ಕೆಲಸಕ್ಕೂ ಸುಮ್ಮನೆ ಅದು ಅನಾವಶ್ಯಕವಾಗಿ ನಮಗೆ ಕೇಳೋದಂಗೆ ಆಗುತ್ತೆ. ಆ ಒಂದು ಕಾರಣದಿಂದ ನಮ್ಮಲ್ಲಿ ಕಳಿಸ್ಬೇಡ್ರಿ, ಅವ್ರಿಗೆ ತೊಂದರೆ ಆಗುತ್ತೆ ರೈತರಿಗೆ ಅಂತ ನಾವು ಹೇಳಿ ಕಳಿಸಿದ್ವಿ. ಅಷ್ಟು ಮಾತ್ರ ನಿಜ. ಅದು ಬಿಟ್ಟರೆ ನಾವು ಬೇರೆ ಕಾರಣದಿಂದ ಅವ್ರಿಗೆ ಇದುವರೆಗೂ ಹಾಕಿಕೊಟ್ಟಿದ್ದೇವೆ. ಇಲ್ಲಿವರೆಗೂ ನಮ್ಮಲ್ಲಿ ಒಬ್ಬರು ಸಿಬ್ಬಂದಿಯವರು ಅದಕ್ಕೋಸ್ಕರ ಕುತ್ಕೊಂಡು ಬೆಳಗ್ಗೆಯಿಂದ ಅದೇ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಕೆಲಸ ಬಿಟ್ಬಿಟ್ಟು. ನಮಗೆ ಅದೇ ಕೆಲಸದ್ದು ಬರೀ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ಸ್ಪ್ರಿಂಕ್ಲರ್ ಸೆಟ್ ಇಂದು ನಾವು ನೋಡಿ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವ್ರು ಕೇಳ್ತಿದ್ದ ಅರ್ಥ ಕೊಟ್ಟು ಕಳಿಸಿದ್ದೀವಿ. ಅವ್ರಿಗೆ ಲೆಟರ್ ಕೂಡ ನಾವು ಬರ್ಕೊಂಡಿದ್ದೆವು. ಅದರಿಂದ ಅದನ್ನು ಸಂಬಂಧಪಟ್ಟವರು ಅವ್ರ ಹತ್ರ ತಾವು ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.